ಅದು ಬರೋಬ್ಬರಿ 13.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಮಾರುಕಟ್ಟೆ. ಉದ್ಘಾಟನೆಗೊಂಡು 3 ವರ್ಷ ಕಳೆದರೂ ವ್ಯಾಪಾರಕ್ಕಾಗಿ ಗ್ರಾಹಕರಿಗೆ ಬಿಟ್ಟುಕೊಟ್ಟಿಲ್ಲ ಬಿಕು ಎನ್ನುತ್ತಿರುವ ಕಟ್ಟಡ. ಹಾಗಾದ್ರೆ ಅದು ಯಾವ ಮಾರುಕಟ್ಟೆ ಅಂತೀರಾ? ಈ ವರದಿ ನೋಡಿ. 2019 ಜೂನ್ 28ರಂದು ಮಂಗಳೂರಿನ ಉರುವದಲ್ಲಿ ನಿರ್ಮಾಣಗೊಂಡ ಮಾರ್ಕೆಟ್ ಉದ್ಘಾಟನೆಗೊಂಡ ಬಳಿಕ ಮಳಿಗೆಗಳನ್ನು ಏಲಂ ಮಾಡದೆ ಬಿಕು ಎನ್ನುತ್ತಿರುವ ಕಟ್ಟಡ. ಹೌದು, ಇದು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವ ಉರ್ವ ಮಾರ್ಕೆಟ್. ಅಭಿವೃದ್ಧಿ ಹೆಸರಿನಲ್ಲಿ ಮಂಗಳೂರು ನಗರ ಬೆಂಗಳೂರಿನ ನಂತರ 2ನೇ ನಗರವಾಗಿ ಗುರುತಿಸಿಕೊಂಡಿದೆ. ಮಂಗಳೂರು ಜನರ ಅಗತ್ಯತೆಗಳನ್ನು ಪೂರೈಸಿ ಅವರಿಗೆ ಬೇಕಾದ ಪೂರಕವಾದ ವ್ಯವಸ್ಥೆಗಳನ್ನು ಮಾಡುವ ನಿಟ್ಟಿನಲ್ಲಿ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಹಾಗೂ ಮಂಗಳೂರು ಮಹಾನಗರ ಪಾಲಿಕೆ ಜಂಟಿ ಸಹಭಾಗಿತ್ವದಲ್ಲಿ ನಿರ್ಮಾಣಗೊಂಡಿರುವ ಉರ್ವ ಮಾರ್ಕೆಟ್. ಮಾರುಕಟ್ಟೆಯ ಒಳಗೆ ಪ್ರವೇಶ ಮಾಡುತ್ತಿದ್ದಂತೆಯೇ ಅವ್ಯವಸ್ಥೆಯ ಆಗರವೇ ತುಂಬಿ ತುಳುಕುತ್ತಿದೆ. ಇದರ ಬಗ್ಗೆ ಸಾಮಾಜಿಕ ಹೋರಾಟಗಾರ ಶಶಿಧರ್ ಶೆಟ್ಟಿಯವರು ಮಾಡಿರುವ ವಿಡಿಯೋ ವೈರಲ್ ಆಗಿತ್ತು. ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾಗಿ ಕೂಡಿರಬೇಕೆಂಬ ದೃಷ್ಟಿಯಿಂದ ನಿರ್ಮಾಣಗೊಂಡಿರುವ ಉರ್ವ ಮಾರ್ಕೆಟ್ನ ಸದ್ಯದ ಪರಿಸ್ಥಿತಿ. ಸಾಮಾಜಿಕ ಹೋರಾಟಗಾರ ಶಶಿಧರ್ ಶೆಟ್ಟಿಯವರು ಮಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ಪಾಲಿಕೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಎಲ್ಲವನ್ನ ಸ್ವಚ್ಛಗೊಳಿಸಿಬಿಟ್ಟಿದ್ದಾರೆ. ಇದೀಗ ಮಾರುಕಟ್ಟೆಯ ಒಳ ಪ್ರವೇಶ ಮಾಡದಂತೆ ಬೀಗ ಹಾಕಿದ್ದಾರೆ. ಹೊಸದಾಗಿ ನಿರ್ಮಿಸಿದ ಉರ್ವ ಮಾರುಕಟ್ಟೆಯ ಅಂಗಡಿ ಕೋಣೆಗಳಿಗೆ ಮತ್ತೊಮ್ಮೆ ಟೆಂಡರ್ ಕರೆಯಲಾಗಿದ್ದು, ಶೀಘ್ರದಲ್ಲಿ ಇಲ್ಲಿ ವ್ಯಾಪಾರ ಆರಂಭವಾಗಿ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ. ಇತ್ತೀಚೆಗಷ್ಟೇ ಮೇಯರ್ ಪ್ರೇಮಾನಂದ ಶೆಟ್ಟಿಯವರು ಉರ್ವ ಮಾರುಕಟ್ಟೆಗೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡರು. ಇನ್ನು ಆದಷ್ಟು ಬೇಗ ಟೆಂಡರ್ ಪ್ರಕ್ರಿಯೆ ನಡೆದು ಉರ್ವ ಮಾರುಕಟ್ಟೆಯಲ್ಲಿ ವ್ಯಾಪಾರ ಶೀಘ್ರ ಆರಂಭಿಸಲಾಗುವುದೆಂದು ಮೇಯರ್ ಹೇಳಿದ್ದಾರೆ. ಇವತ್ತು ಉರ್ವ ಮಾರ್ಕೆಟಿನ ಪ್ರದೇಶದಲ್ಲಿ ನಾವು ಮೂಡ 2019ರಲ್ಲಿ ಒಂದು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿದ್ದೇವೆ. ಇದು 2019ರಲ್ಲಿ ಇದರ ಇನಾಗ್ರೇಷನ್ ಕೂಡ ಆಗಿದೆ. ಈ ಒಂದು ವಾಣಿಜ್ಯ ಕಟ್ಟಡದ ಸಂಪೂರ್ಣ ಆರ್ಥಿಕ ನಿರ್ವಹಣೆಯನ್ನು ಮೂಡ ಮಾಡಿದೆ. ಇದು ಮಾಡಿ ನಂತರ ಇವತ್ತು ಸ್ವಲ್ಪ ಮಟ್ಟದ ಡಿಲೇ ಇದು ಕಾರ್ಪೊರೇಷನ್ ಮತ್ತು ನಮ್ಮ ಕಡೆಯಿಂದ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ಕೆಲವೊಂದು ಬದಲಾವಣೆಗಳು ಆ ಕಟ್ಟಡದಲ್ಲಿ ಆಗಬೇಕು ಅಂತ ನಮಗೂ ಮನವರಿಕೆ ಆಗಿದೆ, ಅದೇ ರೀತಿ ಕಾರ್ಪೊರೇಷನ್ಗೂ ಮನವರಿಕೆ ಆಗಿದೆ. ಹೀಗಿರುವಾಗ ಸಾರ್ವಜನಿಕರನ್ನು ನಾವಲ್ಲಿ ಇವತ್ತು ಪ್ರವೇಶ ಮಾಡಬೇಕಾದ್ರೆ ಒಂದು ತಕ್ಕ ಮಟ್ಟಿನ ಅರೇಂಜ್ಮೆಂಟ್ಸ್ ನಮ್ಮ ಸೈಡಿಂದ ಆಗಬೇಕು. ಈಗಾಗಲೇ ಕೆಲವಾರು ಮಾರ್ಪಾಡುಗಳನ್ನು ನಾವು ಮಾಡಿದ್ದೇವೆ. ಅದು ಮಾಡಿದರೂ ಇವತ್ತು ವೆಟ್ ಟ್ರೇಡರ್ಸ್ ಯಾರಿದ್ದಾರೆ, ಅದರಲ್ಲಿ ಮುಖ್ಯವಾಗಿ ಮೀನು ಮತ್ತು ಕೋಳಿ ಮತ್ತು ಮಾಂಸದ ಆ ವ್ಯವಹಾರಗಳು, ಅದು ಆ ಪ್ರದೇಶದಲ್ಲಿ ಇವಾಗ ಮಾಡುವಾಗಲೇ ಸ್ವಲ್ಪ ಅಲ್ಲಿ ಇಕ್ಕಟ್ಟಿನ ವಾತಾವರಣ ಇದೆ. ಇದಕ್ಕೆ ಸ್ವಲ್ಪ ನಾವು ಇಲಾಬರೇಟ್ ಆಗಿ ಅದನ್ನು ಸ್ವಲ್ಪ ವಿಸ್ತರಣೆ ಮಾಡಿಕೊಂಡು ಅವರಿಗೂ ಅಲ್ಲಿ ಸ್ಥಳಾವಕಾಶವನ್ನು ಕೊಟ್ಟು ಆ ಮಾರ್ಕೆಟ್ ನಿರ್ಮಾಣದ ಕಟ್ಟಡದ ಪಕ್ಕದಲ್ಲಿರುವ ಉರ್ವ ಮಾರ್ಕೆಟ್ ಇವತ್ತು ಪ್ರದೇಶದಲ್ಲಿ ಯಾರು ವ್ಯಾಪಾರಸ್ಥರಿದ್ದಾರೆ ಅವರನ್ನು ನಾವು ಇವತ್ತು ಮನವರಿಕೆ ಮಾಡಿಕೊಂಡು ಅವರಿಗೂ ಅಲ್ಲಿ ಸ್ಥಳಾವಕಾಶಗಳನ್ನು ಕೊಟ್ಟು ನಾವು ನಮ್ಮ ಕೆಲಸವನ್ನು ಮಾಡಬೇಕಾಗಿದೆ. ಆದರೆ ಈ ಕಟ್ಟಡದ ಬಹುತೇಕ ಭಾಗಗಳು ಇವತ್ತು ಕಮರ್ಷಿಯಲ್ ಯೂಸಿಗಂತ ಏನು ಕಟ್ಟಿದ್ದಾರೆ, ಅದಕ್ಕೆ ನಾವೀಗ ಮೂಡದ ಕಡೆಯಿಂದ ನಾವು ಹಲವಾರು ಆಫೀಸಸ್ಗಳಿಗೆ, ಸರ್ಕಾರಿ ಆಫೀಸಸ್ಗಳಿಗೆ ನಾವು ಪ್ರಾಧಾನ್ಯತೆಯನ್ನು ಕೊಟ್ಟು ಈಗಾಗಲೇ ಕರಾರು ಪತ್ರಕ್ಕೆ ಎಲ್ಲ ಎಗ್ರಿಮೆಂಟ್ಸ್ಗಳಿಗೆ ಸಿಗ್ನೇಚರ್ ಮಾಡಿಕೊಂಡು ಈಗಾಗಲೇ ಒಂದು ಆಫೀಸ್ ಅಲ್ಲಿ ಓಪನ್ ಆಗಿದೆ. ಮತ್ತೆ ಒಂದು 3-4 ಆಫೀಸ್ಗಳು ಈಗ ಕರ್ನಾಟಕ ರಾಜ್ಯದ ಸರ್ಕಾರದ ವತಿಯಿಂದ ಅಲ್ಲಿ ಬರಲಿಕ್ಕಿದೆ. ಉರ್ವ ಮಾರ್ಕೆಟ್ನ ಸಂಕೀರ್ಣದ ತಳ ಅಂತಸ್ತು, ನೆಲ ತಳ ಅಂತಸ್ತು, ನೆಲ ಮೇಲಂತಸ್ತು 3 ಅಂತಸ್ತುಗಳ ಒಟ್ಟು 84,891 ಚದರ ಅಡಿ ವಿಸ್ತೀರ್ಣವಿದೆ. ತಳ ಅಂತಸ್ತಿನಲ್ಲಿ 73 ಕಾರು, 40 ದ್ವಿಚಕ್ರ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, 5 ಶಾಪ್, ನೆಲತಳ ಅಂತಸ್ತಿನಲ್ಲಿ 21 ಮೀನು, ಮಟನ್ ಸ್ಟಾಲ್, ನೆಲ ಮೇಲಂತಸ್ತಿನಲ್ಲಿ 65 ಹೂ, ಹಣ್ಣು, ತರಕಾರಿ ಇತರ ಸ್ಟಾಲ್ಗಳು, ಮೊದಲ ಅಂತಸ್ತಿನಲ್ಲಿ ಕ್ಯಾಂಟೀನ್ ಇತರ 16 ಶಾಪ್ಗಳು, 2ನೇ ಅಂತಸ್ತಿನಲ್ಲಿ 8, 3ನೇ ಅಂತಸ್ತಿನಲ್ಲಿ 7 ಕಚೇರಿ ಮಳಿಗೆಗಳಿವೆ.
ಇನ್ನು ಹೈಟೆಕ್ ಮಾರುಕಟ್ಟೆ ಎಂಬ ಹೆಗ್ಗಳಿಕೆಯನ್ನ ಪಡೆದುಕೊಂಡಿರುವ ಈ ಮಾರುಕಟ್ಟೆ ಎಷ್ಟರ ಮಟ್ಟಿಗೆ ಹೈಟೆಕ್ ಆಗಿದೆ ಎಂಬುದನ್ನು ನಾವೇ ನಿರ್ಧಾರ ಮಾಡಬೇಕಾಗಿದೆ. ಸುಖಾಸುಮ್ಮನೆ ಪ್ರಯೋಜನಕ್ಕೆ ಬಾರದ ಸಂಕೀರ್ಣ ನಿರ್ಮಿಸಿ ಅನೈತಿಕ ಚಟುವಟಿಕೆಗಳ ತಾಣವನ್ನಾಗಿಸುವುದು ಬುದ್ಧಿವಂತರ ನಾಡು ಮಂಗಳೂರಿಗೆ ಶೋಭೆ ತರುವಂತದೆ ಎಂಬುದನ್ನು ಇಲ್ಲಿನ ಜನಪ್ರತಿನಿಧಿಗಳು ನಾಗರಿಕರು ಒಮ್ಮೆ ಆಲೋಚಿಸಬೇಕಿದೆ. ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಮಾರುಕಟ್ಟೆಯ ಎಲ್ಲ ಗೊಂದಲಗಳನ್ನು ಬಗೆಹರಿಸುವ ಕೆಲಸ ಮಾಡಲಿ ಎಂಬುದೇ ನಮ್ಮ ಹಾರೈಕೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.